ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಮುಂದೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ನಾನು ಬರೀ 2 ನಿಮಿಷ ತಗೊಳ್ತೇನೆ. ಏನಕ್ಕೆಂದರೆ ಈ ಕಾರ್ಯಕ್ರಮ ಇನ್ನು 5 ರಿಂದ 6 ನಿಮಿಷದಲ್ಲಿ ಮುಗಿಬೇಕಾಗಿದೆ. ನಮ್ಮ ಅಧ್ಯಕ್ಷರು ಇವತ್ತು ಜಾತ್ರಾ ಪ್ರಯುಕ್ತ ಬ್ಯುಸಿ ಇದ್ದರೂ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ನಾನು 2 ವಿಷಯನ ಮಾತಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅನ್ನಿಸಿರೋದು, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಏನಿದೆ, ಇವರ ಒಂದು ಹುಮ್ಮಸ್ಸು. ನಾನು ಸುಮಾರು ಯುವಕ ಮಂಡಲದಲ್ಲಿ ಕೆಲಸ ಮಾಡಿದ್ದೇನೆ. ಹಲವಾರು ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿ 5 ರಿಂದ 6 ತಿಂಗಳು ಯಾವ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ, ಏನು ಸ್ಪಿರಿಟ್ ಅವ್ರ ಹತ್ರ ಇರುತ್ತೆ, ಅದು 1 ವರ್ಷ ಆದಾಗ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಈ ಸಂಘವನ್ನು ಹುಟ್ಟು ಹಾಕಿ, ಇಲ್ಲಿ ನನಗೆ ಕೆಲವ್ರದ್ದು ಮುಖದ ಪರಿಚಯ ಇಲ್ಲದಿದ್ದರೂ ಕೂಡ ಅವರ ಹೆಸರನ್ನು ನಾನು ಹಲವಾರು ಬಾರಿ ಪತ್ರಿಕೆಗಳಲ್ಲಿ ಕೇಳಿದ್ದೇನೆ. ಬರೀ 2 ವರ್ಷದಲ್ಲಿ ನ್ಯೂಸ್ ಪುತ್ತೂರು ಎಂಬ ಚಾನಲ್ ಕೂಡ ಸ್ಟಾರ್ಟ್ ಮಾಡಿಸಿ ಹಲವಾರು ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಆದರ್ಶ ಆಗಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಪ್ರತಿಯೊಬ್ಬರನ್ನ ಇವತ್ತು ಅಭಿನಂದಿಸ್ತಾ ಇದ್ದೇನೆ. 2 ವರ್ಷದಲ್ಲಿ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು, ಒಂದು ಶೈಕ್ಷಣಿಕ ವಿಭಾಗಕ್ಕೆ ಏನು ಕೊಡುಗೆ ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟಂಥ ಪ್ರಬಂಧ ಸ್ಪರ್ಧೆ ಏನು ಮಾಡಿದ್ದಾರೆ, ಅದು ನನಗೆ ತುಂಬ ಒಂದು ಉನ್ನತ ಮಟ್ಟದ್ದು ಅನಿಸಿದ್ದು. ಏನಕ್ಕಂದರೆ ಇವತ್ತಿನ ಈ ಜೆನ್ಸಿ ಅಥವಾ ಮಿಲೇನಿಯಲ್ ಜನ್ರೇಷನ್ ಅಂತ ಏನು ಅನ್ನಿಸ್ತೀವಿ ಅಂದರೆ, 1992 ಆದಮೇಲೆ ಬಾರ್ನ್ ಆದಂಥ ಮಕ್ಕಳು ಏನಿದ್ದಾರೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗದಂಥ ಮಕ್ಕಳು ಇವತ್ತು ಯಾರೂ ನಮಗೆ ಕಾಣ ಸಿಗೋದಿಲ್ಲ. ಅಂತಹ ಒಂದು ಸಮಾಜದಲ್ಲಿ ಧರ್ಮ ಮತ್ತು ಸಾಮಾಜಿಕ ಸಮನ್ವಯತೆ ಎಂಬ ವಿಷಯದ ಬಗ್ಗೆ ಪ್ರಬಂಧವನ್ನು ಮಂಡಿಸಿ, ಪ್ರಬಂಧವನ್ನು ಬರೆದು ಅದನ್ನು ಇಲ್ಲಿ ಆ್ಯಕ್ಚುಲಿ ಸೆಲೆಕ್ಷನ್ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಒಂದು ಖಂಡಿತವಾಗಲೂ ಉತ್ತಮವಾದ ಒಂದು ಉದಾಹರಣೆ. ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ರೀಸೆಂಟ್ಲಿ ನನಗೆ ಆ್ಯಕ್ಚುಲಿ ಅಮೆರಿಕದ ಬೋಸ್ಟನ್ನಲ್ಲಿ ಒನ್ ಆಫ್ ದಿ ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿ ಏನಿದೆ, ಅಲ್ಲಿ ಸ್ಟ್ರಾಟಜಿಕ್ ಲೀಡರ್ಶಿಪ್ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆಯಾಗಿ 1 ವಾರ ಅಲ್ಲಿ ನಾನು ಸ್ಪೆಂಡ್ ಮಾಡಿದ್ದೆ. ನಮಗೆ ಸುಮಾರು 350 ಪುಟಗಳ ಒಂದು ಅಧ್ಯಯನಕ್ಕೆ ಬುಕ್ ಕೊಟ್ಟಿದ್ದರು. ಆ ಪುಸ್ತಕವನ್ನು ನಾವು ಪ್ರಿಪೇರ್ ಮಾಡಿ ಅಲ್ಲಿ ಹೋದ್ಮೇಲೆ ಅಲ್ಲಿ 1 ವಾರ ಏನು ಕ್ಲಾಸಸ್ಗಳಿತ್ತು ಅದನ್ನು ಕೇಸ್ ಸ್ಟಡಿ ಮೆಥಡ್ ಡಿಸ್ಕಷನ್ಗಳಲ್ಲಿ ಅದಾಯಿತು. ಅಲ್ಲಿ ಯಾವುದೇ ಕಾರಣಕ್ಕೂ PPTಗಳನ್ನ ತೋರಿಸಲ್ಲ ಅಥವಾ ಪುಸ್ತಕವನ್ನು ಓದಿಕೊಂಡು ಕ್ಲಾಸ್ ಮಾಡಲ್ಲ. ಕೇಸ್ ಸ್ಟಡಿ ಮೆಥಡ್ ಏನಂದರೆ, ನಿಮಗೆ ಒಂದು ಸಂದರ್ಭ ಕೊಡ್ತಾರೆ ಅಥವಾ ಒಂದು ಕಂಪನಿ ಪ್ರೊಫೈಲ್ ಕೊಡ್ತಾರೆ, ನೀವು ಆ ಸ್ಥಾನದಲ್ಲಿದ್ದರೆ ಯಾವ ಥರ ವ್ಯವಹಾರ ಮಾಡಿಸ್ತೀರಾ, ಮುನ್ನಡೆಸ್ತೀರಾ, ಏನು ಸ್ಟ್ರಾಟಜಿ ಮಾಡ್ತೀರಾ ಎಂಬುದರ ಬಗ್ಗೆ ನಾವು ಅಲ್ಲಿ ನಿಂತು ನಮ್ಮ ಪರ್ಸ್ಪೆಕ್ಟಿವ್ನ ನಾವು ಅವರಿಗೆ ಹೇಳಬೇಕು. ಸೊ ಈ ಪ್ರಬಂಧ ಸ್ಪರ್ಧೆ ಇವತ್ತು ಏನಾಗಿದೆ, ಈ ಥರ ಸ್ಪರ್ಧೆಗಳು ಅಥವಾ ಮುಂದೆ ಭಾಷಣ ಸ್ಪರ್ಧೆಗಳು ಈ ಥರ ಏನಾದರೂ ಮಾಡಿದ್ದೇ ಇದ್ದಲ್ಲಿ ಈಗಿನ ವಿದ್ಯಾರ್ಥಿಗಳು ಅವರ ಶಬ್ದಕೋಶ, ಅವರ ವೊಕ್ಯಾಬ್ಯುಲರಿ ಅಂತ ಏನು ಅನ್ನಿಸ್ತೀವಿ, ಅದು ಏನು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ತೀರಾ ಅದಕ್ಕಿಂತಲೂ ಮುಖ್ಯವಾಗಿ ನೀವು ನಾಳೆ ಇಂಟರ್ವ್ಯೂ ಫೇಸ್ ಮಾಡಿದಾಗ ನಿಮಗೆ ಹೆಲ್ಪ್ ಮಾಡೋದೇ ಈ 2 C ಅನ್ನೋ ಪದಗಳು. ಇಲ್ಲಿ ಏನು ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಇದರ ಜೊತೆಗೇ ನನ್ನದೊಂದು ಸಲಹೆ ಈ ಟ್ರಸ್ಟ್ನವರಿಗೆ, ಸುಮಾರು ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಅವರಿಗೆ ಆ್ಯಕ್ಚುಲಿ ಅವರು SLC ಆದಮೇಲೆ PUC ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಗೈಡೆನ್ಸ್ ಇರಲ್ಲ. ಅಂಥವ್ರಿಗೆ ಏನಾದರೂ ಒಂದು ಪ್ರಾಕ್ಟಿಕಲ್ ಆಗಿ ಅವರು ಏನಲ್ಲಿ PUCಯಲ್ಲಿ ತಗೊಂಡ್ರೆ ಅಥವಾ ಡಿಗ್ರಿಯಲ್ಲಿ ತಗೊಂಡ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ಕೆಲಸಗಳನ್ನ ಮಾಡ್ಬೋದು, ಎಲ್ಲೆಲ್ಲಿ ಜಾಬ್ಗಳನ್ನ ಮಾಡ್ಬೋದು, ಅದರ ಬಗ್ಗೆ ಒಂದು 2 ದಿವಸದ ಶಿಬಿರ ಅಥವಾ 1 ದಿವಸದ ಶಿಬಿರವನ್ನು ಏರ್ಪಡಿಸಿದರೆ, ಜೊತೆಗೇ ಜಾಬ್ ಫೇರ್, ನಾವು ಜಾಬ್ ಮೇಳ ಅಂತ ಏನು ಕರಿತೀವಿ, ಸುಮಾರು ಕಡೆಗಳು ನಡೀತಾ ಇದೆ. ಇವರ ಕಡೆಯಿಂದ ಏನಾದರೂ ಆಗುವಂಥದ್ದು ಇದ್ದರೆ ನಮ್ಮ ಬ್ಯಾಂಕಿನ ಕಡೆಯಿಂದ ನಾವು ಖಂಡಿತವಾಗಲೂ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳುತ್ತಾ, ನಾವು ಆಲ್ರೆಡಿ ಕ್ಯಾಂಪಸ್ ಇಂಟರ್ವ್ಯೂನ ನಾನು ಆ್ಯಕ್ಚುಲಿ ರೆಕಮೆಂಡ್ ಮಾಡಿ ನಮ್ಮ ಸೌತ್ ಕೇಂದ್ರದ 3 ಕಾಲೇಜುಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಆಳ್ವಾಸ್, SDM ಮತ್ತು ವಿವೇಕಾನಂದ ಪುತ್ತೂರಲ್ಲಿ ಕೂಡ ನಾವು ಪ್ರತಿ ವರ್ಷ ಸೌತ್ ಕೇಂದ್ರದಿಂದ 10 ರಿಂದ 12 MBA ಸ್ಟೂಡೆಂಟ್ ನಾವು ಹೈರ್ ಮಾಡ್ತೀವಿ. ಚಾರಿಟೇಬಲ್ ಟ್ರಸ್ಟ್ ಅವ್ರು ಏನಾದರೂ ಇಂಥವರಿಗೆ ಜಾಬ್ನ ಅವಶ್ಯಕತೆ ತುಂಬ ಇದೆ ಎಂದವ್ರು ಏನಾದರೂ ನಮಗೇನಾದರೂ ಮುಂದಿನ ದಿನಗಳಲ್ಲಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಲ್ಲಿ ಇರತಕ್ಕಂಥ ಓಪನಿಂಗ್ಸ್ಗಳಿಗೆ ಅವರಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅಂತ ಹೇಳುತ್ತಾ, ನನ್ನನ್ನು ಇಲ್ಲಿ ಕರೆಸಿ ನನಗೆ ಮಾತಾಡಲು 2 ಅವಕಾಶ ಕೊಟ್ಟಂಥ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.